ನಾವು ಯಾವುದೇ ದೇಶದಲ್ಲಿದ್ದರೂ ಸ್ವಂತ ಮನೆ ತಗೊಳ್ಳೋದು ಎಲ್ಲರ ಕನಸಾಗಿರುತ್ತೆ. ಹಾಗೆ ನೀವು ಕೆನಡಾದಲ್ಲಿ ಮನೆ ತಗೋಬೇಕು ಅಂತ ಇದ್ದೀರಾ ಅಂದರೆ ನಮ್ಮ ಕನ್ನಡದ ರಿಯಾಲ್ಟರ್ ಡಿಸೋಜಾ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ತುಂಬ ನಾಲೆಜ್ ಹಾಗೆ ಎಕ್ಸ್ಪೀರಿಯನ್ಸ್ ಇರುವಂಥ ರಿಯಾಲ್ಟರ್ ಇವರು. ನಾವು ಕೂಡ ಇವರ ಹೆಲ್ಪ್ ತಗೊಂಡು ಇತ್ತೀಚೆಗಷ್ಟೇ ಕೆನಡಾದಲ್ಲೊಂದು ಮನೆ ತಗೊಂಡ್ವಿ. ನಿಮಗೆ ಮನೆ ತಗೊಳ್ಳೋಕ್ಕೆ ಅಥವಾ ಮಾರಾಟ ಮಾಡೋಕ್ಕಿದೆ ಅಂದರೆ ನೀವು ಖಂಡಿತವಾಗ್ಲೂ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಚೆಕ್ ಇಟ್ ಔಟ್. ಹಲೋ ಎವ್ರಿವನ್, Good morning. ಗುಡ್ ಮಾರ್ನಿಂಗ್. ನಾನು ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಿರುತ್ತೆ ಇವಾಗ ಇಲ್ಲಿ ಫುಲ್ಲು ಸ್ನೋ ಆಗಿದೆ ಅಂತ. ಆ್ಯಂಡ್ ನೀವು ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೆಲವರು ಯಾವಾಗಲೂ ಹೇಳ್ತಾ ಇರ್ತೀರಾ ಸ್ನೋ ವಿಡಿಯೋ ಮಾಡಿ, ಸ್ನೋಫಾಲ್ ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೆ ಇವತ್ತೊಂದು ಈ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದು. ಸ್ನೋಫಾಲ್ ಆಗ್ತಾ ಇಲ್ಲ ಇವಾಗ, ಇದೆಲ್ಲ ನೆನ್ನೆ ಆಗಿರೋ ಸ್ನೋ. ನೆನ್ನೆ ಫುಲ್ ಕ್ಲೌಡೆಡ್ ಇತ್ತು, ಸೊ ಸ್ನೋ ಬೀಳ್ತಾ ಇರೋ ಟೈಮಲ್ಲಿ ನಮಗೆ ಹೊರಗಡೆ ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ಇವಾಗ ಮಾಡ್ತಾ ಇದ್ದೀವಿ. ಇದು ನಮ್ಮ ಮನೆಯ ಬ್ಯಾಕ್ ಸೈಡು. ಹೆಂಗೆ ಕವರ್ ಆಗಿದೆ ಅಂತ. ನಮ್ಮ ಬಾಲ್ಕನಿ ಅಲ್ಲಿ ಕಾಣ್ತಾ ಇರೋದು ಅದು ನಮ್ಮ ಬಾಲ್ಕನಿ ಅದು. ಸೊ ಇಷ್ಟು ಎಲ್ಲ ಬಿದ್ದಿದೆ ನೆನ್ನೆ. ಹೆವಿ ಸ್ನೋ ಸ್ಟಾರ್ಮ್ ಆಗಿರೋದು ಇದು. ಸೊ ಹಾಗಾಗಿ ತುಂಬ ಸ್ನೋ ಬಿದ್ದಿದೆ. ಆ್ಯಂಡ್ ಇವತ್ತು ಜೊತೆ ತುಂಬಾ ಸ್ನೋಫಾಲ್ ಆಗಿದೆ. ಇವತ್ತು ಸಂಜೆ ಬೆಳಗ್ಗೆ 5 ಗಂಟೆಯಿಂದ ಸಂಜೆ ಆಗೋಷ್ಟರಲ್ಲಿ ಸ್ನೋವಲ್ಲಿ ಮುಳುಗೋಗಿದೆ ನಮ್ಮ ಮನೆ ಮುಂದೆನೂ ಎಲ್ಲ. ಅದು ಹೆಂಗೆ ಅಂತ ಹೇಳಿದ್ರೆ ಇವಾಗ ಟೆಂಪ್ರೇಚರ್ ನೋಡಿದ್ರೆ -16 ಅಂತ ಇದೆ. ಬಟ್ ಫೀಲ್ಸ್ ಲೈಕ್ ಅಂತ ಒಂದಿರುತ್ತೆ, ಅಂದ್ರೆ -16 ಇದೆ, ಬಟ್ ಅದು ಫೀಲ್ ಯಾವ ತರ ಇರುತ್ತೆ ಅಂದ್ರೆ -28 ತರ ಅಂತ ಇದೆ. ಅಂದ್ರೆ -28 ಟೆಂಪರೇಚರ್ ಅಲ್ಲಿ ಇದ್ದೀವಿ ನಾವು ಇವಾಗ ಹೊರಗಡೆ. ಸೊ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ನಮ್ಮ ಮನೆ ಮುಂದೆ ಹೇಗಾಗಿದೆ ಅಂತ. ನಮ್ದಿದು ಗ್ಲಾಸ್ ಡೋರು ಫುಲ್ ಫ್ರೀಸ್ ಆಗೋಗಿದೆ ಸ್ನೋ ಇಲ್ಲಿ. ಅದು ಹೆಂಗೆ ಅಂದ್ರೆ ಫುಲ್ ಗಾಳಿ ಇತ್ತು ಇವತ್ತು, ಗಾಳಿ ಜೊತೆ ಇದೆಲ್ಲ ಮಿಕ್ಸ್ ಆಗಿ ಇಲ್ಲಿ ನೋಡಿ ಇಲ್ಲಿ ಹೆಂಗಾಗಿದೆ ಅಂತ. ಇಲ್ಲಿ ಸ್ನೋ ಎಲ್ಲ ಹೆಂಗಾಗಿದೆ ನೋಡ್ರಿ. ನೋಡಿ ಇದು ಕ್ಲೀನ್ ಮಾಡ್ಬೋದು, ಇಲ್ಲ ಹಿಂಗೆ ನೋಡಿ. ಹೊರಗಡೆ ನೋಡಿ ಕಾಲು ಇಡಕ್ಕಾಗಲ್ಲ, ಹಂಗಾಗಿದೆ. ಕಾಲು ಇಡಂಗೆ ಇಲ್ಲ ಇಲ್ಲಿ. ಹೊರಗಡೆ ಇಟ್ಟರೆ ಕಾಲು ಇವಾಗ ಕ್ಲೀನ್ ಮಾಡಬೇಕು ಅಷ್ಟೇ ಇದನ್ನ ನಾವು ಫುಲ್ಲು. ಆ್ಯಂಡ್ ಅವಾಗಲೇ ಬಂದು ಅವ್ರು ನಮ್ಮ ಮ್ಯಾನೇಜ್ಮೆಂಟಿಂದ ಏನು ಕ್ಲೀನ್ ಮಾಡ್ಕೊಡ್ತಾರೆ ಅದು ಇಲ್ಲಿ ಸ್ವಲ್ಪ ಸ್ಟೆಪ್ಸು ಮತ್ತು ಅಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಡ್ರೈವೇ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ತುಂಬ ಗಾಳಿ ಬರ್ತಾ ಇದೆ. ಸೊ ಗಾಳಿ ಬಂದಾಗ ಎಲ್ಲ ಸ್ನೋ ಹಾರ್ಕೊಂಡು ಎಲ್ಲ ಇಲ್ಲಿ ಡೋರಲ್ಲೆಲ್ಲ ಬಂದು ಬಿದ್ದಿದೆ ಇಲ್ಲಿ. ಹಿಂಗಾಗಿದೆ ಅಂತ. ಇದು ನಮ್ಮ ಕೆನಡಾ ಲೈಫು ಚಳಿಗಾಲದಲ್ಲಿ, ವಿಂಟರ್ ಕತೆ ಇದು. ಸ್ನೋ ಶೇಪ್ ಯಾವಾಗಲೂ ಈ ಇಮೋಜಿಯಲ್ಲೆಲ್ಲ ಸ್ಮೈಲೀಸಲ್ಲೆಲ್ಲ ಈ ಥರನೇ ಇರುತ್ತೆ ಅಲ್ವಾ. ಅದೇ ಥರ ಇದೆ ಸ್ನೋ. ಆ್ಯಕ್ಚುಲಿ ಅದ್ರದ್ದು ಸ್ಟ್ರಕ್ಚರ್ ಹಾಗೆ ಇರುತ್ತೆ. ಎಷ್ಟು ಹತ್ರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೋ ಅಲ್ವಾ ರಿಯಾಂಜ್? ನೋಡು ಹೆಂಗೆ ನಾವು ಪಿಕ್ಚರಲ್ಲೆಲ್ಲ ಮಾಡ್ತೀವಿ, ಇದರಲ್ಲೆಲ್ಲ ಮಾಡ್ಬೇಕಾದ್ರೆ, ಡ್ರಾಯಿಂಗ್ ಎಲ್ಲ ಮಾಡ್ಬೇಕಾದ್ರೆ ನೀನು ಹೆಂಗೆ ಸ್ನೋ ಬಿಡಿಸ್ತೀಯಾ, ಅದು ಹತ್ರದಿಂದ ಹೆಂಗೆ ಕಾಣಿಸ್ತಾ ಇದೆ ನೋಡು. ಸೇಮ್ ಅದೇ ಥರ ಇರುತ್ತೆ ಆ್ಯಕ್ಚುಲಿ ಸ್ನೋ. ನೋಡು ಹೆಂಗಿದೆ ಹತ್ರದಿಂದ ನೋಡ್ಬೇಕಾದ್ರೆ ಅಲ್ಲ. ಅದಕ್ಕೆ ಆ ಥರ ಮಾಡೋದು ಅದನ್ನ. ಅದೊಂಥರ ಹಂಗೆ ಫ್ಲವರ್ ತರ ಇರುತ್ತೆ ಫುಲ್. ಅದಕ್ಕೆ ಈ ತರ ಚಂದ ಇದೆ. ಐತಲ್ಲ, ಮಾಸ್ಟರ್ ಪೀಸ್ ಅಲ್ಲ. ಸೊ ದಟ್ಸ್ ನೇಚರ್. ಎಷ್ಟು ಚೆನ್ನಾಗಿದೆ ಅಲ್ವಾ ನೇಚರ್, ಬ್ಯೂಟಿಫುಲ್ ನೇಚರ್ ಅಲ್ಲ. ಯಾ
ಇವಾಗ ವಿಂಟರಲ್ಲೂ ಸಖತ್ತಾಗಿದೆ. ಅಂದರೆ ಫೋಟೋ ಸೆಷನ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಇದು. ಫಾಲಲ್ಲಿ ಫುಲ್ಲು ಕಲರ್ಫುಲ್ ಆಗಿರುತ್ತೆ ಆ್ಯಂಡ್ ಇವಾಗ ಫುಲ್ಲು ವೈಟಿಶು. ಸೊ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ರೆ. ಆ್ಯಂಡ್ ಹೇಳ್ಬೇಕಾದ್ರೆ ನೆನಪಾಯಿತು, ಈ ಫೋಟೋಸು ನಾನು ತೊಗೊಂಡಿದ್ದೀನಿ, ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವಿನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಇವಾಗಲೇ ಹೋಗಿ ಫಾಲೋ ಮಾಡಿ. ಕೆಳಗಡೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಲಿಂಕ್ ಹಾಕಿ ಕೊಟ್ಟಿದ್ದೀನಿ, ಇಲ್ಲಿ ಕೆಳಗಡೆ ಫಾಲೋ ಮಾಡಿ. ರೇಂಜ್ ಬಾ ಆಟ ನಾನು ಸ್ವಲ್ಪ ಸ್ನೋ ಮಾಡೋಣ. ಸ್ನೋಮ್ಯಾನ್ NCC ಇದರಲ್ಲೂ ಹೋಗೋ ಥರ ಹೋಗ್ತಾ ಇದ್ದಾನೆ. ಇವತ್ತು ಗಣರಾಜ್ಯ ರಿಪಬ್ಲಿಕ್ ಡೇ ಪರೇಡಲ್ಲಿ ಹಿಂಗೆ ಹೋಗಿರ್ತಾರೆ ಎಲ್ಲ ನಮ್ಮ ಕ್ಯಾಡೆಟ್ಸು, ಹಂಗೆ ಹೋಗ್ತಾ ಇದ್ದಾನೆ ನೋಡಿ. And she is going to school. ಈ ಹೆಂಗೆ ಆಗಿದೆ ರೋಡ್ಸ್ ಅಂತ ಫುಲ್ ಗಲೀಜಾಗ್ಬಿಟ್ಟಿದೆ ಇವಾಗ. ಅದ್ರ ಮೇಲೆ ವೆಹಿಕಲ್ಸ್ ಹೋದರೆ ಅಂತೂ ಆಮೇಲೆ ಗಲೀಜಾಗ್ಬಿಡುತ್ತೆ. ವೈಟ್ ಸ್ನೋ ಎಲ್ಲ ಬ್ರೌನ್ ಆಗಿಬಿಡುತ್ತೆ ಅಲ್ಲ ರೇಂಜ್? ಯಾ ಸೊ ವಿಂಟರ್ ಬೂಟ್ಸ್ ನಿಮ್ಮದು ಗಟ್ಟಿಯಾಗಿರಬೇಕು. ಸೊ ಅವಾಗ ಏನು ಅನ್ಸಲ್ಲ, ಹೋಗ್ಬೋದು ಆರಾಮಾಗಿ ಅಲ್ಲ ರೇಂಜ್? ನಡ್ಕೊಂಡು ಹೋಗ್ಬೋದಾ ಸ್ನೋ ಅಲ್ಲಿ? ನಾವಿವಾಗ ಸ್ಕೂಲ್ ಬಸ್ ಹತ್ರ ಹೋಗ್ತಾ ಇದ್ದೀವಿ ರೇಂಜ್ನ ಸ್ಕೂಲ್ ಬಿಡೋಕ್ಕೆ. ಇಂಡಿಯಾಲಿ ಹಿಂಗೆ ಮಳೆ ಇರುತ್ತೆ, ತುಂಬ ಮಳೆ ಬರುತ್ತೆ. ಇಲ್ಲಿ ಮಳೆ ಇಲ್ಲ, ಇಲ್ಲಿ ಸ್ನೋನೇ ರಾಶಿ ಬೀಳುತ್ತೆ. ಮನೆ ಒಳಗಡೆ ಮನೆ ಒಳಗಡೆನೂ ಸ್ನೋ. ಮನೆ ಒಳಗಡೆ ಬರಲ್ಲ, ಬಾಲ್ಕನಿಗೆಲ್ಲ ಬರುತ್ತೆ ಅಷ್ಟೇ. ಯಾ ಬಸ್ಸಿನ ಬಂದಿಲ್ಲ, ಬಸ್ಸು ಇಲ್ಲ, ಬೇರೆ ಬಸ್ಸು. ಅಷ್ಟೇ ರೇಯಾನ್ಸ್ನ ಸ್ಕೂಲ್ ಬಸ್ಗೆ ಹತ್ರ ಡ್ರಾಪ್ ಮಾಡಿ ಬರ್ತಾ ಇದ್ದೀನಿ. ಸ್ನೋ ಬೀಳ್ತಾ ಇದೆ ಲೈಟಾಗಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಬೀಳ್ತಿದೆ ನಂದು ಜಾಕೆಟ್ ಮೇಲೆಲ್ಲ ಅಂತ. ಈ ಸ್ನೋವಲ್ಲೇನೆ ರೇಯಾನ್ಸ್ ಹೋಗ್ತಾನೆ ಸ್ಕೂಲ್ಗೆ, ಏನು ತೊಂದರೆ ಇಲ್ಲ. ನಮ್ಗನ್ಸುತ್ತೆ ಅಯ್ಯೋ ಪಾಪ ಎಷ್ಟು ಕಷ್ಟ ಮಕ್ಕಳಿಗೆಲ್ಲ ಅಂತ, ಬಟ್ ಅವ್ರು ಇಲ್ಲಿ ಯೂಸ್ಟು ಆಗಿರ್ತಾರೆ, ಅವ್ರಿಗೇನು ಅನಿಸಲ್ಲ, ಆರಾಮಾಗಿ ಹೋಗ್ತಾರೆ. ಅಫ್ಕೋರ್ಸ್ ತುಂಬ ಹೆವಿ ಇದ್ದಾಗ ಅವರೇ ಸ್ಕೂಲ್ ಕ್ಲೋಸ್ ಮಾಡ್ತಾರೆ, ನಾರ್ಮಲ್ ಇದ್ದಾಗ ಏನೂ ಆಗಲ್ಲ. ಸೊ ಅವರು ಈ ವೆದರ್ಗೆ ಅಡ್ಜಸ್ಟ್ ಆಗಿರ್ತಾರೆ ಎಲ್ಲ ಮಕ್ಕಳು. ಸೊ ಆರಾಮಾಗಿ ಹೋಗಿ ಬರ್ತಾರೆ, ಅವ್ನಿಗೇನು ಅನಿಸಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಸ್ನೋ ಬೀಳ್ತಾ ಇದೆ ಅಂದರೆ ದಟ್ಸ್ ಫೈನ್, ನಾರ್ಮಲ್ ಅಲ್ವಾ ಅಂತ ಅನಿಸುತ್ತೆ ಇವಾಗ ಅವ್ನಿಗೆ ವಿಂಟರಲ್ಲಿ. ನೀವು ತುಂಬ ಜನ ಕೇಳ್ತೀರಾ ಹೆಂಗಿರ್ತೀರಾ ನೀವು ಆ ಚಳಿನಲ್ಲಿ, ಹೇಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ಅಂತ. ನಿಜವಾಗ್ಲೂ ಕಷ್ಟನೇ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಒಂದ್ಸರಿ ನೀರಿಗೆ ಬಿದ್ದುಬಿಟ್ರೆ ಆಮೇಲೆ ಮುಳುಗಬೇಕು ಇಲ್ಲ ಈಜಬೇಕು. ಸೊ ನಾವು ಇವಾಗ ಈಜೋದು ಕಲ್ತಿದ್ದೀವಿ ಇಲ್ಲಿ, ಸೊ ಹಾಗಾಗಿ ಏನು ಕಷ್ಟ ಅನಿಸಲ್ಲ. ಇದು ಒಂದು ಪಾರ್ಟ್ ಆಫ್ ಲೈಫ್ ಅನಿಸುತ್ತೆ. ಇದೆಲ್ಲ ಓಕೆ, ಇದು ಇವಾಗ ಈ ಸ್ನೋ ಇದೆಲ್ಲ ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿದೆ, ಸೊ ಏನೂ ಅನಿಸೋದಿಲ್ಲ. ಸೊ ಅದೇ ಒನ್ಸ್ ಇಲ್ಲಿ ಬಂದು ಒಂದು ಫಸ್ಟ್ ಇಯರ್ ಏನೋ ಒಂಚೂರು ಕಷ್ಟ ಆಗ್ಬೋದು, ಅದಾದಮೇಲೆ ಯು ಗೆಟ್ ಯೂಸ್ ಟು ಇಟ್. ಸೊ ಏನೂ ಅನಿಸಲ್ಲ ಅದಾದಮೇಲೆ.
ಓಕೆ ಸ್ನೋನಾ, ಓಕೆ ಫೈನ್. ಚಳಿನಾ, ಓಕೆ ಫೈನ್ ಅಂತ ಆ ಥರ ಆಗ್ಬಿಡುತ್ತೆ. ಹಾಯ್ ರಿಯಾನ್. ಹಾಯ್. ಇಲ್ಲ ಬೇಬಿ, ಕಾಲಲ್ಲಿ ಹಾಕಿ ಬಂದ್ಬಿಡಿ. ಅಲ್ಲೇ ರಿಯಾನ್ ಸ್ಕೂಲಿಂದ ಬಂದ. ಬ್ಯಾಗಲ್ಲಿ ಎಷ್ಟು ಸ್ನೋ ತುಂಬಿಕೊಂಡಿದೆ. ನೋಡಿ ಎಷ್ಟಿದೆ ಅಪ್ಪನ ಜಾಕೆಟ್ ಅಲ್ಲಿ. ಇಲ್ಲ ತೆಗೆದ್ಬಿಡು, ಸೀದಾ ಹಂಗೆ ತೆಗೆದ್ಬಿಡು. ಯಾ ಇವತ್ತು ಲೇಟ್ ಆಯ್ತು ತುಂಬಾ. ಯಾಕದು? ಎಲ್ಲೂ ಕರೆಕ್ಟ್. ಬೇಗ ಅದು ಇವತ್ತು ಕಾಣ್ತಿಲ್ಲ, ಅಲ್ಲಿ ವಿಸಿಬಿಲಿಟಿನೇ ಇಲ್ಲ. ಸೊ ಸ್ಲೋ ಆಗಿ ಹೋಗ್ತಾರಲ್ಲ, ಕೆಲೆ ಆಯ್ತು. ಯಾ, ಇದಾಗಿತ್ತು ಒಂದು ಸ್ನೋ ಬಗ್ಗೆ ವಿಡಿಯೋ. ನಾನು ಯೂಶ್ವಲಿ ಎವ್ರಿ ಇಯರ್ ಮಾಡ್ತೀನಿ. ಲಾಸ್ಟ್ ಇಯರ್ ಕೂಡ ಒಂದು ಮಾಡಿದ್ದೆ ಸ್ನೋಫಾಲ್ ಎಲ್ಲ ಆದಾಗ. ಇಲ್ಲಿ ಸ್ಕೂಲ್ಗೆಲ್ಲ ಇವತ್ತು ಅವನಿಗೆ ರಜೆ, ಸ್ಕೂಲಿಗೆ ರಜೆ ಕೊಟ್ಟಿಲ್ಲ, ಸ್ಕೂಲ್ ಬಸ್ಗೆಲ್ಲ ರಜೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಅವನನ್ನು ಸ್ಕೂಲಿಗೆ ಕಳಿಸಿಲ್ಲ. ನಿನ್ನೆ ಆ್ಯಕ್ಚುಲಿ ಸಿವಿಯರ್ ವೆದರ್ ಇದ್ದಿದ್ದು, ಅಂದರೆ ಹೆವಿ ಸ್ನೋಫಾಲ್ ಆಗಿ ಕ್ಲೌಡಿ ಕಂಡೀಷನ್ನು ಆ ಥರ ಇದ್ದಿದ್ದು. ನೆನ್ನೆ ಏನು ಕ್ಲೋಸ್ ಮಾಡಿಲ್ಲ. ಇವತ್ತು ಬಸ್ ಕ್ಲೋಸ್ ಮಾಡಿದ್ದಾರೆ. ಇವತ್ತೆಲ್ಲ ಆ್ಯಕ್ಚುಲಿ ಕರೆಕ್ಟಾಗಿದೆ. ಬಟ್ ಮೇ ಬಿ ಸ್ನೋ ತುಂಬ ಬಿದ್ದಿರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗ್ಬೋದು ಅಂತ ಬಸ್ಸೆಲ್ಲ ಕ್ಲೋಸ್ ಮಾಡಿದ್ದಾರೆ. ಬಟ್ ಸ್ಕೂಲ್ ಓಪನ್ ಇದೆ. ಬಟ್ ಎನಿವೇಸ್ ನಾವು ಕಳಿಸಿಲ್ಲ ಇವನನ್ನ ಸ್ಕೂಲ್ಗೆ ಇವತ್ತು. ಇರಲಿ ಮನೆಯಲ್ಲಿ ತುಂಬ ಚಳಿ ಇದೆ ಅಲ್ಲ ಅಂತ. ಅಲ್ಲ ಬಾಬಾ, ಅವನಿಗೂ ಅದೇ ಬೇಕಿತ್ತು. ಸೊ ಯಾ, ಇದೊಂದು ಇವತ್ತಿನ ಈ ನಮ್ಮ ಒಂದು ವಿಡಿಯೋ ಆಗಿತ್ತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲ ರೇಂಜ್? ಕನ್ಕಂತಲ್ಲ. ಓಕೆ, ಹೇಳಿ ಇವಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿವಿ. ಟಾಟಾ, ಬಾಯ್ ಬಾಯ್. ಎಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನು ಮಾಡ್ತಾ ಇದ್ದೀವಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್.